ದಿಲ್ಲಿಯ ಶಾಲಿಮಾರ್ ಬಾಗ್ನಲ್ಲಿ ಔರಂಗಜೇಬ್ ಕಿರೀಟ ಧಾರಣೆಯಾಗಿತ್ತು. ಕುತುವಾದಲ್ಲಿ ಆತನ ಚಕ್ರವರ್ತಿತನ ಗಟ್ಟಿಯಾಗಿತ್ತು. ದಿಲ್ಲಿಯ ಶಾಲಿಮಾರ್ ಬಾಗ್ನ ಶೀಶ್ ಮಹಲ್ಗೆ ಮರುಜೀವ ಕೊಡಲು ಸರ್ಕಾರ ತೀರ್ಮಾನಿಸಿದ. ಇದನ್ನ ಶಾಹಜಹಾನ್ ಕಟ್ಟಿಸಿದ್ದ. ಈ ಶಾಲಿಮಾರ್ ಬಾಗ್ನಲ್ಲಿ ಔರಂಗಜೇಬ್ 1658ರಲ್ಲಿ ಪಟ್ಟಾಭಿಷಕ್ತನಾಗಿದ್ದ. 1659ರಲ್ಲಿ ಸಿಂಹಾಸನಕ್ಕೆ ಹೋರಾಡಿದ ಸಹೋದರನ್ನ ಸಂಹರಿಸಿದ್ದ. ಕೊನೆಯ ಸವಾಲು ಸೂಚನಿಂದ ಬಂದಿತ್ತು. ಇಂದಿನ ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯ ಕತ್ವಾದಲ್ಲಿ ಶೂಜಾ ಓಡಿ ಹೋಗುವಂತೆ ಮಾಡಿದ ಔರಂಗಜೇಬ್ ಅಲ್ಲಿ ಒಂದು ವಾರ ಉಳಿದಿದ್ದ. ಆಗ ಕಟ್ಟಿಸಿದ್ದು ಚಾರ್ ಬಾಗ್ ಗಾರ್ಡನ್. ಸುತ್ತುಗೋಡೆಯ ಇದು ಹೆಬ್ಬಾಗಿಲು, ಶಿವಮಂದಿರ, ಮಸೀದಿ, ಹಲವು ಆ ಕಾಲದ ಕಟ್ಟಡ, ಉದ್ಯಾನ ಒಳಗೊಂಡಿದೆ. ಇದು ಪ್ರವಾಸಿಗರನ್ನ ಸೆಳೆಯುತ್ತದೆ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.